ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಂದೆ ಎಲ್ಲ ಏನಾದರೂ ಒಂದು ಮನುಷ್ಯನಿಗೆ ಕಾಯಿಲೆ ಅಥವಾ ಕಾಯಿಲೆ ಬಂದರೆ ಅಥವಾ ಯಾವುದಾದ್ರೂ ಒಂದು ರೋಗ ಬಂದರೆ ಮನೆಯಲ್ಲಿ ಇರುವವರೇ ಯಾರಾದರೂ ಸ್ವಲ್ಪ ನಗ್ತಾ ಮಾತಾಡಿದರೆ ಬೇಗನೆ ಒಂದು ಗುಣಮುಖ ಆಗ್ತಾಯಿತ್ತು. ಅದೇ ರೀತಿ ವೈದ್ಯರನ್ನು ಕೂಡ ಭೇಟಿ ಮಾಡಿದಾಗ ವೈದ್ಯರು ಕೂಡ ಒಂಚೂರು ಸ್ವಲ್ಪ ಏನಾದರೂ ಕೈಯನ್ನು ಹಿಡ್ಕೊಂಡು ಸ್ವಲ್ಪ ನಗುಮುಖದಿಂದ ಮಾತಾಡಿದರೆ ಆಗಲೇ ಕೂಡ ಅದು ವಾಸಿಯಾಗುವಂತಹ ಸಂದರ್ಭಗಳು ಹೇಳ್ತಾ ಇದ್ರು. ಎಷ್ಟೋ ಸಲ 100% ಈಗಾಗಲೇ ನಿಮಗೆ ವಾಸಿ ಆಗ್ತದೆ, ಆ ಡಾಕ್ಟರ್ ನಗ್ತಾ ಮಾತಾಡಿದ್ರೆ ಹೀಗೆ ಅಂತ. ಅಂದರೆ ಇದರ ಹಿಂದಿನ ಗುಟ್ಟಿ ಏನಂದರೆ ಒಂದು ಆರೈಕೆ. ಹಿಂದೆ ಆರೈಕೆ ಅನ್ನೋದು ಹೆಚ್ಚಾಗಿತ್ತು. ಇವತ್ತೇನಾಗಿದೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಚಿಕಿತ್ಸೆ ಆಗಿದೆ, ತಂತ್ರಜ್ಞಾನಗಳು ಬಂದಿದೆ. ತಂತ್ರಜ್ಞಾನವೇ ಎಲ್ಲದಕ್ಕೂ ಕಡೆಯ ಒಂದು ಮದ್ದಾಗಿ ಪರಿಣಮಿಸಿದೆ. ಹಿಂದೆ ಆರೈಕೆ ಹೆಚ್ಚಾಗಿತ್ತು, ಇವತ್ತೇನೆಂದರೆ ವಾಸಿ ಮಾಡುವ ರೀತಿಯಲ್ಲೇ ಇವತ್ತು ಹೆಚ್ಚಾಗಿನ ಒಂದು ವೈದ್ಯಕೀಯ ಪದ್ಧತಿ ಇದೆ. ಹಾಗಾಗಿ ಅಂದಿಗೂ ಇಂದಿಗೂ ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ, ಮತ್ತು ಈಗ ಆರೈಕೆ ಎಷ್ಟು ಮುಖ್ಯ, ಮತ್ತು ಆರೈಕೆ ಹೇಗೆ ಸಿಗ್ತದೆ. ಯಾಕಂದರೆ ಇವತ್ತು ಒಂದು ರೀತಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಹೋಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಕೇರ್ ಮಾಡುವವರು ಕಡಿಮೆ ಆಗಿದೆ. ಕೇವಲ ಅಪ್ಪ ಅಮ್ಮ ಇವರಷ್ಟೇ ಬಿಟ್ಟು ಒಂದು ಮಗು ಇದ್ದರೆ ಅಲ್ಲಿ ಮಗುವನ್ನು ಬಿಟ್ಟು ತಂದೆ ತಾಯಿ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆರೈಕೆ ಅನ್ನೋದು ತುಂಬ ಕಡಿಮೆನೇ ಆಗ್ತಾ ಇದೆ. ಹಾಗಾಗಿ ಹಿಂದಿಗೂ ಮತ್ತು ಇಂದಿಗೂ ಯಾವ ರೀತಿಯಲ್ಲಿ ವ್ಯತ್ಯಾಸಗಳಿದೆ, ಹೇಗೆ ನೋವನ್ನು ವಾಸಿ ಮಾಡಲಿಕ್ಕೆ ಆರೈಕೆ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಇಂದಿನ ಚರ್ಚೆಯಲ್ಲಿ ನಮ್ಮ ಜೊತೆ ಈ ಚರ್ಚೆ ಮಾಡಲಿಕ್ಕೆ ಎಜೆ ಆಸ್ಪತ್ರೆಯ ಡಾಕ್ಟರ್ ಆದಂತಹ ವೈದ್ಯರಾದಂಥ ಡಾಕ್ಟರ್ ನವೀನ್ ರೊಡ್ರಿಗಸ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಆಗ ಹೇಳ್ತಾ ಇದ್ವಿ, ಈಗ ಮಾಡರ್ನೈಸೇಷನ್ ಪದ್ಧತಿಯಲ್ಲಿ ಮಾಡರ್ನೈಸೇಷನ್ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿದೆ. ಮಾಡರ್ನೈಸೇಷನ್ ವೈದ್ಯ ಪದ್ಧತಿ ಆಗಿರ್ಬೋದು, ಮೆಡಿಸಿನ್ ಆಗಿರಬಹುದು. ಹಿಂದಿಗಿಂತ ಈಗ ಹಿಂದೆ ಎಲ್ಲ ಆರೈಕೆನ ನಾವು ಹೆಚ್ಚಾಗಿ ನೋಡ್ತಾ ಇದ್ವಿ. ಇವತ್ತು ಯಾವ ರೀತಿ ಬದಲಾಗಿದೆ ಆಧುನಿಕ ಒಂದು ಪದ್ಧತಿ? ಮೊದಲು ಒಬ್ಬರು ವ್ಯಕ್ತಿಗೆ ಸಂಪೂರ್ಣವಾಗಿ ನೋಡ್ತಿದ್ರು. ವ್ಯಕ್ತಿ ಮಾತ್ರ ಅಲ್ಲ, ಅವ್ರದ್ದು ಬೇರೆ ಮಾನಸಿಕ, ಆಮೇಲೆ ಬೇರೆ ಇಶ್ಯೂಸ್, ಅವ್ರದ್ದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಒಬ್ಬರು ಕನ್ಸರ್ನ್ ಅಂತ ಒಂದು ಇಡ್ತಾ ಇದ್ರು. ಇವಾಗ ಅದು ಜಾಸ್ತಿ ಮಾಡರ್ನೈಸೇಷನ್ ಬರುವಾಗ ಡಾಕ್ಟರ್, ಈ ಆರೈಕೆ ಅಂತ ಮಾತಾಡ್ಲಿಕ್ಕೆ ನಾವು ಆರಂಭದಲ್ಲಿ ಒಂದು ವೀಕ್ಷಕರ ಕರೆ ಕಾಯ್ತಾ ಇದೆ. ವೀಕ್ಷಕರ ಕರೆಗೆ ಏನು ಅಂತ ಕೇಳೋಣ, ಒಂದು ಸಮಸ್ಯೆ. ಹಲೋ. ಹಾಂ, ನಮಸ್ತೆ. ಹೇಳಿ ಸರ್. ಹಾಂ, ಹೇಳಿ ಸರ್, ಹೇಳಿ ಸರ್, ಎಂತ? ಹಾಂ, ಹೇಳಿ. ನನಗೆ ಸ್ವಲ್ಪ ಕಾಲು ನೋವು, ಮತ್ತೆ ನರ ಇದ್ದಾಗೆ ಆಗುದು, ಮತ್ತೆ ಸೊಂಟ ನೋವು, ಮತ್ತೆ ಊಟ ಬರುದಿಲ್ಲ, ಕಾಲು ಊಟ ಎಲ್ಲ ಬರುದು. ಹಾಗೆ ಅದಕ್ಕೆ ಎಂತ ಪರಿಹಾರ ಸರ್? ಸಾಮಾನ್ಯವಾದ ನೋವಿನ ಇವಾಗ ನಿಮ್ಗೆ ಮೈಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ನೋವು ಬರ್ತಾ ಇದೆಯಲ್ಲ? ಬೇರೆ ಬೇರೆ ಯಾವುದು? ಗಂಟೆಯಲ್ಲಿ ನೋವು ಬರ್ತದೆ. ಗಂಟೆಯಲ್ಲಿ ಬರ್ತದೆ. ಹೌದು. ಕೆಳಗೆ ಸ್ವಲ್ಪ ಬರ್ತದೆ. ಮತ್ತೆ ನರ ಇದ್ದಾಗೆ ಆಗುದು. ಹೌದು. ಇದ್ದಾಗೆ ಆಗುದು. ಇದ್ದಾಗೆ ಆಗುದು. ಹೌದು. ನಿಮ್ಮ ಈ ನೋವುಗಳು ಗಂಟಿಂದ ಬೇರೆ ಬೇರೆ ಭಾಗದಿಂದ ಬರುವಾಗ ನಾವು ಯಾಕೆ ಬರ್ತದಂತ ನಿಮ್ಮ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಅಂದ್ರೆ ಎಷ್ಟು ದಿನಗಳಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಇದು ಜ್ವರ ಆಗಿದ್ಮೇಲೆ ಬಂದಿದ್ಯಾ, ಇಲ್ಲ ಯಾವ ಕೆಲಸ ಮಾಡೋದು ನೀವು? ಟೈಲರಿಂಗ್ ಮಾಡೋದು. ನಿಮ್ಗೆ ಕಾಲು ಕೆಳಗಡೆ ಭಾಗದಲ್ಲಿ ಗಂಟುಗಳಿಗೆಲ್ಲ ಜಾಸ್ತಿ ನೋವು ಬರ್ತದ? ಸೊಂಟದಲ್ಲಿ ನೊಣಕಾಲದಲ್ಲಿ? ಹೌದು ಹೌದು. ಸೊ ಇದು ಏನ್ ಹೇಳ್ತಾರೆ ಅಂದ್ರೆ ಆಕ್ಯುಪೇಷನಲ್ ರಿಲೇಟೆಡ್ ಪೇನ್ ಅಂತ. ಅಂದ್ರೆ ನಾವು ಯಾವ ಕೆಲಸ ಮಾಡ್ತೀವಿ ಆ ರೀತಿಯಿಂದ ಈ ನೋವುಗಳು ಬರ್ಬೋದು. ಸೊ ಯಾವ ರೀತಿಯಿಂದ ಕೂತ್ಕೊಳ್ಳೋದು, ಎರ್ಗೋನಾಮಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೂತ್ಕೊಳ್ಳೋದ್ ರೀತಿ, ನಾವು ಕೆಲಸ ಮಾಡೋದ್ ರೀತಿ, ಅದು ನಾವು ಕೆಲಸ ಮಾಡುವಾಗ ಅದು ನೋವು ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ನಾವು ಯಾವಾಗ ರಿಲ್ಯಾಕ್ಸ್ ಮಾಡ್ತೀವಿ, ಇಲ್ಲ ಸ್ವಲ್ಪ ಆರಾಮ್ ಮಾಡ್ತೀವಿ, ಆವಾಗ ಈ ನೋವುಗಳು ಜಾಸ್ತಿ ಆಗ್ತದೆ. ಸೊ ಇದರಿಂದ ಈ ನೋವುಗಳು ಬರ್ತದೆ. ಸೊ ಅದು ಸಹಜ, ಒಬ್ರು ಮನುಷ್ಯಗೆ ಬರೋದು. ಅದೇ ತರ ಇದ್ರೆ ಆಮೇಲೆ ನಾವು ಗಂಟೆಗಳಿಗೂ ಬೇರೆ ಬೇರೆ ಗಂಟೆಯಲ್ಲಿ ನೋವು ಬಂದ್ರೆ ಆಮೇಲೆ ರಕ್ತ ಪರೀಕ್ಷೆ ಮಾಡಿ ನೋಡ್ಬೇಕು, ಈ ಗಂಟೆಯಲ್ಲಿ ಇರೋದು ಕಾಯಿಲೆನಾ ಅಂತ ನೋಡ್ಬೇಕು. ಆ ತರ.
ಸೊ ಒಂದು ಹಿಸ್ಟ್ರಿ, ಆಮೇಲೆ ಒಬ್ರು ಡಾಕ್ಟರ್ ಹತ್ರ ಬೇಸಿಕ್ ಹಿಸ್ಟ್ರಿ ಹೇಳಿದ್ರೆ ಆಯ್ತು. ಏನ್ ಸರ್? ಇವಾಗ ನೀವು ಒಬ್ರು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಯಾವ ರೀತಿಯಿಂದ ಈ ನೋವು ಬರ್ತದೆ, ಎಷ್ಟು ದಿನದಿಂದ ಇದೆ, ಅದಕ್ಕೆ ಏನಾದ್ರೂ ರಕ್ತ ಪರೀಕ್ಷೆಗಳು ಮಾಡ್ಬೇಕಾ, ಇಲ್ಲ ನಿಮ್ಗೆ ವಯಸ್ಸು ಎಷ್ಟಾಗಿದೆ? ನನಗೆ ಈಗ 58. 58. ಸೊ ಒಂದು ಚೆಕಪ್, ಜನರಲ್ ಹೆಲ್ತ್ ಚೆಕಪ್ಗೆ ಹೋದ್ರೆ ಬೆಟರ್, ಆ ಥರ. ಆಯ್ತಾ? ಓಕೆ, ಧನ್ಯವಾದಗಳು ಸರ್. ಅಂದರೆ ವಯೋಸಹಜ ಕಾಯಿಲೆ ಅವರು 58 ವರ್ಷ ಹೇಳಿದರು. ವಯೋಸಹಜವಾಗಿ ಕೂಡ ಕೆಲವೊಂದಿಷ್ಟು ನೋವುಗಳೆಲ್ಲ ಕಾಣಿಸ್ಕೊಳ್ಳುವಂಥದ್ದು. ಅವರು ಸಾಮಾನ್ಯವಾಗಿ ಡಾಕ್ಟರ್ಗಳನ್ನ ಮೀಟ್ ಮಾಡಿ ಯಾವುದರಿಂದ ಮತ್ತೆ ನೀವು ಹಾಗೆ ಹೇಳ್ತೀರಿ ಕೆಲಸ ಕೂಡ ಒಂದೊಂದ್ಸಲ ಕೆಲಸದ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಆಗ ನಾವು ಮಾತಾಡ್ತಾ ಇದ್ವಿ ಕರೆಗಿಂತ ಮುಂಚೆ ಮಾಡರ್ನೈಸೇಷನ್ ಚಿಕಿತ್ಸೆಯ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ, ಆಧುನಿಕ ಚಿಕಿತ್ಸೆ ಅದರ ಬಗ್ಗೆ. ಮಾಡರ್ನೈಸೇಷನ್ ಅಲ್ಲಿ ನಾವು ಫೋಕಸ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಡಾಕ್ಟರ್ಸ್ ಆಗಿ ನಮ್ಗೆ ಫೋಕಸ್ ಕ್ಯೂರ್ ಮಾಡ್ಲಿಕ್ಕೆ ಜಾಸ್ತಿ. ಸೊ ನಾವು ಕ್ಯೂರ್ ಮಾಡ್ತಾ ಹೋಗುವಾಗ ನಮ್ಗೆ ಕೇರ್ ಮಾಡೋದು ಫೆಸಿಲಿಟಿ ಕಮ್ಮಿ ಆಗಿ ಬರ್ತದೆ. ಸೊ ಈ ಮಾಡರ್ನೈಸೇಷನ್ ಇಂದ ಈ ಕೇರಿಂಗ್ ಫೆಸಿಲಿಟಿ ಸ್ವಲ್ಪ ಕಮ್ಮಿಯಾಗಿ ಇಗ್ನೋರ್ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ಸೊ ಅದರಿಂದ ತುಂಬಾ ಜನಕ್ಕೆ ಇವಾಗ ಗುಣ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಏನ್ ಮಾಡ್ಬೋದು? ಸೊ ನಮ್ಗೆ ಗುಣ ಮಾಡ್ಲಿಕ್ಕೆ ತೋರ್ಸ್ಕೊಂಡಿರೋದು, ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಮನೆಗೆ ಹೋಗಿ ಹೆಂಗಾದ್ರೂ ಚೆನ್ನಾಗಿ ಊಟ ಮಾಡಿ ಇರಿ, ಆತರ ಅಂತ ಹೇಳ್ತಾರೆ. ಮಾತ್ರ ಅದು ಮಾಡಿದ್ರೆ ಈ ನೋವುಗಳನ್ನು ಕಮ್ಮಿ ಆಗ್ಬಹುದಾ ಅಂತ ನಮ್ದು ಒಂದು ಇದ್ರ ಬಗ್ಗೆ ಉದಾಹರಣೆ ನಾವು ಕೊಡೋಣ. ಆಧುನಿಕ ಚಿಕಿತ್ಸೆ. ಮತ್ತೊಂದು ಕರೆ ಇದೆ. ಹಲೋ 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 ಹೇಳಿ. ಹಾಂ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಮತ್ತೆ ಈ ಉಪಶಮನಕ್ಕೆ ಒಂದು ಆರೈಕೆ ಅನ್ನೋದು ಎಷ್ಟು ಅಗತ್ಯ ಈಗ ಒಂದು ಏನಾದ್ರು ವಾಸಿ ಆಗಬೇಕಾದ್ರೆ? ಪ್ರೆಸೆಂಟ್ಲಿ ನೋಡಿದ್ರೆ ಇವಾಗ ಸಫರಿಂಗ್ಗಳು ತುಂಬಾ ಕಾಯಿಲೆಗಳು ಜಾಸ್ತಿಯಾಗಿ ಬೆಳೆಸ್ಕೊಂಡು ಹೋಗ್ತಾ ಇದೆ. ಇವಾಗ ಬರ್ಡನ್ ತುಂಬಾ ಇದೆ. ಇವಾಗ ಬೇಸಿಕ್ ನೋಡಿ, ಯಾವುದು ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತದೆ, ಒಬ್ರಿಂದ ಹರಡುದು ಒಬ್ರಿಂದ ಹರಡುದಿಲ್ಲ, ಆ ತರ. ಈ ಕೆಲವು ಕಾಯಿಲೆಗಳು ಕ್ರಾನಿಕ್ ಆಗ್ತದೆ, ಅಂದ್ರೆ ಸಮಯ 2 ತಿಂಗಳು 3 ತಿಂಗಳು 4 ತಿಂಗಳಿಂದ ಈ ಕಾಯಿಲೆಗಳು ಜಾಸ್ತಿಯಾಗಿ ಬರ್ತದೆ, ಅದು ಕ್ಯೂರ್ ಆಗ್ತಾ ಇಲ್ಲ. ಆವಾಗ ಈ ಪ್ರಾಬ್ಲಮ್ ಬರ್ತದೆ. ಅವ್ರಿಗೆ ಯಾವ ತರ ಇಂದ ನೋಡ್ಬಹುದು ಅಂತ. ಸೊ ಪ್ರಪಂಚದಲ್ಲೇ ನೋಡಿದ್ರೆ ತುಂಬಾ ಅನ್ರಿಲೀವ್ಡ್ ಸಫರಿಂಗ್, ಅಂದ್ರೆ ಸಫರಿಂಗ್ ತುಂಬಾ ಇದೆ, ಅದಕ್ಕೆ ನೋಡ್ಲಿಕ್ಕೆ ಜನ ಇಲ್ಲ. ನೀವ್ ಹೇಳಿದ್ದಂಗೆ ಕುಟುಂಬಗಳು ಕಮ್ಮಿ ಆಗಿ ಹೋಗ್ತಾ ಇದೆ. ಹೌದು, ಕೆಲವರು ಬೆಡ್ ಮೇಲೆ ಇರ್ತಾರೆ, ಕೆಲವರು ಕೊನೆ ಹಂತದಲ್ಲಿ ಇರ್ತಾರೆ. ಡಾಕ್ಟರ್ ಮತ್ತೊಂದು ಕರೆ ಕಾಯ್ತು. ಹಲೋ, ಹಾ ಹೇಳಿ ಸರ್. ಹಾ ಹೇಳಿ ಕೇಳ್ತದೆ, ಹೇಳಿ. ಹಾ ಹೇಳಿ ಸರ್, ಹೇಳಿ. ಡಾಕ್ಟರ್ ಇದ್ದಾರೆ, ಮಾತಾಡಿ ಕೇಳಿ. ಈ ಹಸು ಅಂದ್ರೆ ಬೇರೆ ಬೇರೆ ತರದ್ದು ಪ್ರಾಬ್ಲಮ್ಗಳು ಇರ್ತದೆ. ಇವಾಗ ಹಸು ನಿಮ್ಗೆ ಯಾಕೆ ಆಗ್ತಾ ಇಲ್ಲ, ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಹಲೋ, ಹೌದು, ಹಸು ಆಗ್ತಾ ಇಲ್ಲ ಅಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದರ ಏನಾದ್ರೂ ಇದೆಯಾ? ನಿಮ್ಗೆ ಜೀರ್ಣ ಆಗೋದಿಲ್ಲ? ಹಸು ಆಗೋದಿಲ್ಲ ಅಂತ ಇದ್ರೆ ಕೆಲವು ಟೈಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ, ಇಲ್ಲಾಂದ್ರೆ ರಕ್ತ ಪ್ರಾಬ್ಲಮ್ ಇಂದ, ಇಲ್ಲಾಂದ್ರೆ ನಮ್ಮ ಜಠರದಿಂದ ತೊಂದರೆ ಇದ್ರೆ ಆತರ ಆಗ್ಬಹುದು. ಹೌದು. ಸೊ ಹಸು ಆಗೋದಿಲ್ಲ ಅಂದ್ರೆ ಚೆಕಪ್ ಮಾಡ್ಬೇಕಾಗ್ತದೆ ನಿಮ್ಗೆ, ಯಾಕೆ ಹಸು ಆಗ್ತಾ ಇಲ್ಲ ಅಂತ, ಯಾವ ಕಾರಣಕ್ಕೋಸ್ಕರ. ಹೌದು, ಯಾವ ಕಾರಣಕ್ಕೆ ಅಂತ. ಹೌದು. ಓಕೆ, ಧನ್ಯವಾದಗಳು. ಆಗ ಹೇಳ್ತಾ ಟ್ರೆಡಿಷನಲ್ ವ್ಯೂ ಆಫ್ ಇಲ್ನೆಸ್ ಬಗ್ಗೆನೇ ಹೇಳ್ತಾ ಇದ್ವಿ ಆರಂಭದಲ್ಲಿ. ಒಂದು ನಮಗೆ ಈಗ ಸ್ಲೈಡ್ ಕಾಣ್ತಾ ಇದೆ, ಅಲ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಎಲ್ಲ ಇದೆ. ಇದು ನಮ್ಮ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ಸ್ಲೈಡ್ ಇದೆ. ಹೌದು. ನಾವು ಇವಾಗ ಮಾಡರ್ನೈಸೇಷನ್ ಇಂದ ನಾವು ನೋಡೋದು ನಾವು ಎಷ್ಟು ಕ್ಯೂರ್ ಮಾಡ್ಬೋದು ಅಂತ. ಕೊನೆ ಆದ್ರೂ ನಾವು ಅವರು ಕೊನೆ ಆಗ್ತಾರೆ ಅಂತ ನಾವು ಆ ದೃಷ್ಟಿಯಿಂದ ನೋಡೋದು ಕಮ್ಮಿ ಆಗಿದೆ. ಸೊ ಅದಕ್ಕೆ ನಾವು ಯಾವ ಫೆಸಿಲಿಟಿ ಇದ್ರೂ ಅದಕ್ಕೆ ಉಪಯೋಗಿಸಿ ಕ್ಯೂರ್ ಮಾಡ್ಲಿಕ್ಕೆ ನೋಡ್ತಾ ಇರೋದು. ಯಾವಾಗ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಆವತ್ತಿಂದ ಹೌದು ಇದು ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಸೊ ಇದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ಯಾರ ಹತ್ರ ಕಳ್ಸೋದು ಅಂತ ಮೊದ್ಲು ಇರ್ಲಿಲ್ಲ. ಸೊ ಮನೆ ಕಳಿಸ್ತಿದ್ರು, ಕುಟುಂಬಗೆಲ್ಲ ಹೇಳ್ತಿದ್ರು, ಮಾತ್ರ ಪೇಷಂಟ್ ಅವ್ರಿಗೆ ಹೇಳ್ತಿರ್ಲಿಲ್ಲ, ಯಾರು ಸಫರಿಂಗ್ ಇದೆ ಅವ್ರಿಗೆ ಹೇಳ್ತಾ ಇರ್ಲಿಲ್ಲ.
ಸೊ ನಮ್ಮ ದೇಶದಲ್ಲಿ ಕುಟುಂಬ ತುಂಬಾ ಇಂಪಾರ್ಟೆಂಟ್. ಹೌದೌದು. ಯಾರು ಕಷ್ಟಪಡ್ತಾರೆ ಅವ್ರಿಗೆ ಇಂಪಾರ್ಟೆಂಟ್ ಇರಲ್ಲ. ಸೊ ಈ ರೀತಿಯಿಂದ ಅವ್ರಿಗೆ ಮನೆಗೆ ಹೋಗುವಾಗ ಮನೆಯವರು ತುಂಬಾ ಭಯ ಪಟ್ಕೊಂಡಿರ್ತಾರೆ. ಸೊ ಅದು ನಾವು ಯಾವ ರೀತಿಯಿಂದ ನೋಡೋದಕ್ಕೋಸ್ಕರವಾಗಿ ಹೇಳದೇ ಇರಬಹುದು. ಮತ್ತೊಂದು ವೀಕ್ಷಕರು, ಹಲೋ. ಹಾ ಹೇಳಿ. ನಮಸ್ಕಾರ. ಹಾ ಹೇಳಿ. ತಾಯಿಗೆ ಏಜ್ ಬಂದು 65 ಇಯರ್ಸ್. ಹೌದು. ಹಲೋ ಹೇಳಿ. ಕೂದಲಿಂದ ಕೂತ್ರೆ ಅವರು ಸ್ವಲ್ಪ ಏಳ್ಲಿಕ್ಕೆ ಸ್ವಲ್ಪ ಇದು ಮಾಡ್ತಾರೆ. ಅದು ಮತ್ತೆ ಒಂದು ನೀ ಪೈನ್ ಇದೆ. ಹಲೋ, ಸ್ವಲ್ಪ ನೀವು ಟಿವಿ ವ್ಯಾಲ್ಯೂಮ್ ಅಥವಾ ಒಂದು ಸೌಂಡ್ ಇಂದ ಒಂದು ಸ್ವಲ್ಪ ದೂರ ಹೋಗಿ ಮಾತಾಡ್ಬೋದಾ, ಅಥವಾ ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡ್ತೀರಾ ಒಂಚೂರು? ಸ್ವಲ್ಪ ಟಿವಿ ವ್ಯಾಲ್ಯೂಮ್ ಅಥವಾ ಟಿವಿಯಿಂದ ದೂರ ಹೋಗಿ ಮಾತಾಡ್ಬೋದಾ ಒಂಚೂರು? ಅಂದ್ರೆ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಧ್ವನಿ. ತಾಯಿಗೆ ಹಾ ಅವ್ರಿಗೆ ಕೂದಲಿಂದ ಎದ್ದೇಳಲಿಕ್ಕೆ ಆಗೋದಿಲ್ಲ. ಒಂದು ಮತ್ತೆ ಅವರಿಗೆ ಸ್ವಲ್ಪ ನೀ ಪೈನ್ ಇದೆ. ನೋಡಿ, 65 ಇಯರ್ಸ್ ಅಂತ ಹೇಳುವಾಗ ಕೂತ್ಕೊಂಡು ಎದ್ದೊಳ್ಲಿಕ್ಕೆ ಆಗಲ್ಲ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಒಂದು ಕಂಡೀಷನ್ ಇರ್ಬೋದು. ಅಂದ್ರೆ ಈ ಮೂಳೆಗಳನ್ನು ಸಾಫ್ಟ್ ಆಗ್ಬೋದು. ಆಮೇಲೆ ಆರ್ಥರೈಟಿಸ್ ಅಂತ ಆಗೋದು ತುಂಬಾ ಕಾಮನ್. ಅಂದ್ರೆ ಈ ನೊಣಕಾಲಲ್ಲಿ ಜಾಯಿಂಟ್ ಫ್ಲೂಯಿಡ್ ಅಂತ ಇರ್ತದೆ, ಅದು ಸ್ವಲ್ಪ ಕಮ್ಮಿ ಆಗುವಾಗ 2 ಜಾಯಿಂಟ್ ಒಟ್ಟಿಗೆ ಬಂದು ಅದು ಫ್ರಿಕ್ಷನ್ ಆಗ್ತದೆ. ಇದು ಮೆಲ್ಲಿಗೆ ಮೆಲ್ಲಿಗೆ ಜಾಸ್ತಿ ಆಗಿ ಅವ್ರಿಗೆ ಈ ನೋವು ಜಾಸ್ತಿಯಾಗಿ ಅವ್ರಿಗೆ ನಿಲ್ಲಿಕ್ಕೆ ಸಾಧ್ಯವಾಗಿಲ್ಲ. ಈ ತೊಂದರೆಗಳಿಗೆ ಆರ್ಥೋಪೆಡಿಕ್ ಡಾಕ್ಟರ್ ಅಂತ ಇರ್ತಾರೆ, ಅವ್ರ ಹತ್ರ ತೋರಿಸಿದ್ರೆ ಅವರು ಚಿಕಿತ್ಸೆಯನ್ನ ಮಾಡಲಿಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ತಾರೆ. ಓಕೆ ಸರ್, ಆಗ ಆಧುನಿಕ ಒಂದು ಉಪಶಮನಕ್ಕೆ ಆರೈಕೆ ಎಷ್ಟು ಮುಖ್ಯ ಅಂತ ಕೇಳ್ತಾ ಇದ್ವಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಮಿತ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡುತ್ತೆ? ಒಂದು ಮೂಢನಂಬಿಕೆ ಅನ್ಕೋಬಹುದು, ಅದು ಎಲ್ಲ ಕೈ ಚೆಲ್ಲಿ ಬಿಡುವಂಥದ್ದು, ಏನು ಆಗೋದಿಲ್ಲ. ಹೌದು, ಇವಾಗ ಮೂಢನಂಬಿಕೆ ಇವಾಗ ಕಮ್ಮಿ ಆಗಿ ಬರ್ತಾ ಇದೆ. ಅಂದ್ರೆ ಯಾವಾಗ ಗುಣ ಮಾಡ್ಲಿಕ್ಕೆ ಸ್ಥಿತಿದಲ್ಲಿ ಇಲ್ಲ, ಡಾಕ್ಟರ್ ಹೇಳ್ತಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಅದು ಒಂದು ಮೂಢನಂಬಿಕೆ ಆಗಿ ಇದೆ ಇವಾಗ. ಸೊ ನಾವು ಏನಾದ್ರೂ ಯಾವಾಗ್ಲೂ ಮಾಡಬಹುದು. ಅಂದ್ರೆ ಗುಣ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಆ ತೊಂದರೆಗಳನ್ನು ಯಾವ ಬರ್ತದೆ ಅದು ನಾವು ಉಪಶಮನಕ ಆರೈಕೆಯನ್ನ ನೀಡಿ ಆ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಹೌದು, ಅದು ಇವಾಗ ಈ ಮೂಢನಂಬಿಕೆಯನ್ನ ಕಮ್ಮಿಯಾಗಿ ಬರ್ತಾ ಇದೆ. ನಥಿಂಗ್ ಮೋರ್ ದ್ಯಾನ್ ಕ್ಯಾನ್ ಬಿ ಡನ್. ಹೌದು, ಮೊದಲು ಎಲ್ಲರೂ ಹೇಳ್ತಿದ್ದು ನಥಿಂಗ್ ಮೋರ್ ದಟ್ ಕ್ಯಾನ್ ಬಿ ಡನ್ ಅಂತ, ಅದು ಕಾಮನ್ ಫ್ರೇಸ್. ಇವಾಗ ನಾವ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಾವು ಹೇಳೋದು ಒಂದು ರೀತಿಯಿಂದ ತಪ್ಪು. ಯಾವಾಗ್ಲೂ ನಾವು ಏನಾದ್ರೂ ಮಾಡ್ಬೋದು. ಅವ್ರು ಒಬ್ರೇ ಅಂತ ನೋವು ಅನ್ಸ್ಕೊಳ್ತಾ ಇಲ್ಲ, ಫುಲ್ ಕುಟುಂಬನೂ ಹಂಚ್ಕೊಳ್ತದೆ. ಸೊ ನಾವು ನೋವು ಯಾರ್ದಾದ್ರೂ ಒಂದು ನೋವು ಕಡಿಮೆ ಮಾಡ್ಕೊಂತ ಹೋಗ್ಬಹುದು ಅಂತ ಈ ಉಪಶಮನಕ ಆರೈಕೆಯನ್ನ ನೀಡಬೇಕು ಅಂತ ನಾವು ಹೇಳೋದು. ಅಂದ್ರೆ ಒಟ್ಟಾರೆ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದ್ರೂ ಕೂಡ ಅದು ಆಗ ಒಂದು ಕುಟುಂಬ ವ್ಯವಸ್ಥೆಯನ್ನೇ ಕಾಡುವಂತ ಸನ್ನಿವೇಶ ಇರ್ತದೆ. ನಮ್ಮ ಹೀಗೆ ಆಗಿದೆಲ್ಲ, ಮನೆಯವರಿಗೆ ಒಬ್ಬರಿಗೆ ಹೀಗೆ ಆಗಿದೆ ಅಂತ ಹೇಳಿ. ಹಾಗಾಗಿ ವೈದ್ಯರಾದವರು ಕೂಡ ಕೆಲವು ಸಲ ಸಂದರ್ಭದಲ್ಲಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಆಗ್ಬಹುದು, ಸರಿ ಆಗ್ತದೆ, ವಾಸಿ ಆಗ್ತದೆ. ಅಂದ್ರೆ ತೊಂದರೆಗಳನ್ನ ನಾವು ನೋಡ್ಕೊಂತ ಹೋಗ್ಬಹುದು. ನಾವು ಹೋಪ್ ಅಂತ ಇರುತ್ತೆ, ಅದು ನಾವು ತೆಗಿಲಿಕ್ಕಾಗಲ್ಲ. ನಾವ್ ಎಷ್ಟು ಹೋಪ್ ಮೇಂಟೈನ್ ಮಾಡ್ತೀವಿ ಅಷ್ಟು ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ಈ ತರ ನಾವು ಆರೈಕೆಯನ್ನ ಕೊಡ್ಬೋದು. ಈಗ ಹಿಸ್ಟ್ರಿ ಆಫ್ ಪ್ಯಾಲಿಯೇಟಿವ್ ಕೇರ್ ಅಂತ ಇದೆ, ಇಲ್ಲಿ ಉಪಶಮನಕಾರಿ ಕೇರ್ ಬಗ್ಗೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಹಳೆಯ ಒಂದು ಇತಿಹಾಸದ ಬಗ್ಗೆ. ಉಪಶಮನಕ ಆರೈಕೆ ತುಂಬಾ ಹಳೆ BC ಟೈಮಲ್ಲಿ ಇದೆ, ತುಂಬಾ ಬಿಫೋರ್ ಕ್ರೈಸ್ಟ್ ಅಂತ. ಮಾತ್ರ ನಮ್ಗೆ ಮಾಡರ್ನ್ ಹಾಸ್ಪಿಸ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ರು ನಮ್ಮ ಫೌಂಡರ್ ಡೇಮ್ ಸಿಸಿಲಿ ಸಾಂಡರ್ಸ್ ಅಂತ, ಲಂಡನ್ ಅಲ್ಲಿ. ಸೊ 1987 ಅಲ್ಲಿ ಶುರು ಮಾಡಿದ್ರು ಮಾಡರ್ನ್ ಹಾಸ್ಪಿಸ್ ಮೂವ್ಮೆಂಟ್ ಅಂತ. ಅವರು ಒಂದು ಬೇಸಿಕ್ ಸೋಷಿಯಲ್ ವರ್ಕರ್ ಆಗಿದ್ರು, ಆಮೇಲೆ ನರ್ಸ್ ಆಗಿ, ಡಾಕ್ಟರ್ ಆಗಿ ಈ ಮಾಡರ್ನ್ ಹಾಸ್ಪಿಸ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಆಧುನಿಕವಾಗಿ ಈಗ ಬಂದದ್ದು. ನೀವು ಈ ಒಂದು ಉಪಶಮನಕಾರಿ ಪದ್ಧತಿಯೇ ಕ್ರಿಸ್ತ ಪೂರ್ವದಲ್ಲೇ ಇದ್ದದ್ದು. ಸೊ ಮಾಡರ್ನೈಸೇಷನ್ ಆಗುವಾಗ ಅದೊಂದು ವೃತ್ತಿಯಾಗಿ ಬಂದಿದೆ. ಈಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಮತ್ತೆ ಚರ್ಚೆ ಮುಂದುವರಿಸುವ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವಿರಾಮದ ಬಳಿಕ ಮತ್ತೆ ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗ ಕೇಳ್ತಿದ್ವಿ ಈ ಪ್ಯಾಲೆಟಿವ್ ಇತಿಹಾಸದ ಬಗ್ಗೆ. ಹಿಂದೆಯೂ ಕೂಡ ಇತ್ತು, ಕ್ರಿಸ್ತ ಪೂರ್ವದಲ್ಲಿ. ಇತ್ತೀಚೆಗೆ ಅದು ವೃತ್ತಿಗಳಾಗಿ ಬದಲಾವಣೆ ಆಗಿದೆ, ಆರೈಕೆ ಅಷ್ಟೇ ಮುಖ್ಯ ಆಗಿದೆ ಅಂತ. ಪ್ಯಾಲೆಟಿವ್ ಕೇರ್ ಅಂದರೆ ಏನು ಸರ್ ಇದು ಪ್ಯಾಲೆಟಿವ್ ಕೇರ್? ಪ್ಯಾಲಿಯೇಟಿವ್ ಕೇರ್ ಅಂದರೆ ಒಂದು ಸ್ಪೆಷಲೈಸ್ಡ್ ಕೇರ್. ಹಾಂ ಹಾಂ. ಇದು ಡಾಕ್ಟರ್ಸು ಕೊಡ್ಬೋದು, ಇಲ್ಲ ಬೇರೆಯವ್ರೂ ಕೊಡ್ಬೋದು. ಹಾಂ ಹಾಂ. ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ಒಂದು ಸ್ಪೆಷಾಲಿಟಿ. ಹಾಂ. ಪ್ಯಾಲಿಯೇಟಿವ್ ಕೇರ್ ಅಂದರೆ ಒಂದು ಕೇರ್ ಥರ, ಅಂದರೆ ಹಾಂ ಹಾಂ. ಸೊ ಈ ಪ್ಯಾಲಿಯೇಟಿವ್ ಕೇರ್ ಒಂದು ಮೆಡಿಕಲ್ ಸ್ಪೆಷಾಲಿಟಿ ಒಬ್ರಿಗೆ ಅಂತ ಅಲ್ಲ, ಫುಲ್ ಟೀಮ್ ಅಪ್ರೋಚ್ ಅಂತ ಇರುತ್ತೆ. ಹಾಂ ಹಾಂ. ಇದೊಂದು ಆಕ್ಟಿವ್ ಆಗಿರೋದಂತ ಆರೈಕೆ. ಹಾಂ ಹಾಂ. ಸೊ ಆಕ್ಟಿವ್ ಟೋಟಲ್ ಕೇರ್, ಸಂಪೂರ್ಣವಾಗಿ ಒಬ್ರು ವ್ಯಕ್ತಿಯನ್ನ ನೋಡೋದು, ಹಾಂ ಹಾಂ. ಪೇಷಂಟ್ ಅಲ್ಲ. ಇದು ಪೇಷಂಟ್ ಓರಿಯೆಂಟೆಡ್ ಕೇರ್ ಅಲ್ಲ, ಹಾಂ. ಇದು ವ್ಯಕ್ತಿ, ಒಬ್ರು ಪರ್ಸನ್ ಓರಿಯೆಂಟೆಡ್ ಕೇರ್ ಅಂತ ಇರ್ತದೆ. ಹಾಂ ಹಾಂ. ಇದು ಒಂದು ಟೀಮ್, ಇಂಟರ್ಡಿಸಿಪ್ಲಿನರಿ ಟೀಮ್ ಅಂತ ಒಂದು ಕೊಡ್ತಾರೆ. ಅಂದ್ರೆ ಒಬ್ಬರೇ ವ್ಯಕ್ತಿ ಅಂತಲ್ಲ, ಒಬ್ರು ವ್ಯಕ್ತಿಗೆ ತುಂಬಾ ಜನ ಬಂದು ನೋಡ್ತಾರೆ. ಸೊ ಇಂಟರ್ ಡಿಸಿಪ್ಲಿನ್ ಅಂದ್ರೆ ತುಂಬಾ ಪ್ರೊಫೆಷನಲ್ಸ್ ಒಂದೇ ಪೇಷಂಟ್ಗೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಲಿಕ್ಕೆ ಬರೋದು. ಆಮೇಲೆ ಇದು ಫೋಕಸ್ ಮಾಡೋದು ನಾವು ಮೇನ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಲಿಕ್ಕೆ. ಸೊ ಪೇಷಂಟ್ಗೆ ಮಾತ್ರ ಅಲ್ಲ, ಫ್ಯಾಮಿಲಿ ಆಮೇಲೆ ಕೇರ್ ಗಿವರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಯಾರು ನೋಡೋಕ್ಕೆ ಬರ್ತಾರೆ, ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ, ಅವ್ರಿಗೂ ಅವರು ಫ್ಯಾಮಿಲಿದವ್ರು ಇರ್ಬೋದು, ಇಲ್ಲ ಬೇರೆಯವ್ರೂ ಇರ್ಬೋದು, ರಿಲೇಷನ್ಸ್. ಸೊ ಇವ್ರ ಮೇಲೂ ಫೋಕಸ್ ಮಾಡಿ ನಾವು ಅವ್ರಿಗೂ ಕಲಿಸ್ಕೊಡ್ಬಹುದು ಯಾವ ರೀತಿಯಿಂದ ಈ ವ್ಯಕ್ತಿಯನ್ನ ನೋಡ್ಬೋದು ಅಂತ, ಯಾವ ರೀತಿಯ ಕೇರ್ ಮಾಡಬಹುದು ಅವರಿಗೆ ನೀವು ಹೇಳಿಕೊಡುವಂಥದ್ದು. ಈಗ ಇಂಟರ್ ಡಿಸಿಪ್ಲಿನರಿ ಅಥವಾ ಮಲ್ಟಿ ಡಿಸಿಪ್ಲಿನರಿ ಅಂತ ಇತ್ತು. ಮಲ್ಟಿ ಡಿಸಿಪ್ಲಿನರಿ ಕೇರ್ ಯಾವ ರೀತಿ ಇದ್ರೆ? ಸೊ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಪ್ರೊಫೆಷನಲ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಬರೋದು. ಇವಾಗ ಉದಾಹರಣೆಗೆ ನಾವು ಒಂದು ಪೇಷಂಟ್ ಹುಷಾರಿಲ್ಲ ಅಂತ ಇದ್ರೆ ಡಾಕ್ಟರ್ ಬಂದು ರೌಂಡ್ಸ್ ಮಾಡಿ ನರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗ್ತಾರೆ. ಮಾತ್ರ ಇಲ್ಲಿ ನಾವು ಇಂಟರ್ ಡಿಸಿಪ್ಲಿನರಿ ಅಂದ್ರೆ ಮಲ್ಟಿ ಪ್ರೊಫೆಷನಲ್ ಇಂಟರ್ ಡಿಸಿಪ್ಲಿನರಿ ಅಂದ್ರೆ ತುಂಬಾ ಪ್ರೊಫೆಷನಲ್ಸ್ ಇರ್ತಾರೆ, ಬೇರೆ ಡಿಸಿಪ್ಲಿನ್ ಅವರು ಒಂದೇ ವ್ಯಕ್ತಿಗೆ ನೋಡೋದು. ಡಿಸಿಪ್ಲಿನರಿ ಬಗ್ಗೆ ಮತ್ತೆ ಮಾತಾಡೋಣ. ಒಂದು ವೀಕ್ಷಕರ ಕರೆ ಕಾಯ್ತದೆ. ಹಲೋ ಹಲೋ, ಹಾ ಹೇಳಿ ಸರ್. ನಮಸ್ತೆ. ನಮಸ್ಕಾರ. ನನ್ನದು ಬೆನ್ನು ನೋವು ಸಮಸ್ಯೆ ಸರ್. ಅಂದ್ರೆ ಒಮ್ಮೆ ಬಗ್ಗಿ ಮತ್ತೆ ಸೈಡ್ ಆಗುವಾಗ ಅದನ್ನೊಮ್ಮೆ ಕರೆಂಟ್ ಶಾಕ್ ಹೊಡೆದಾಗ ಆಗ್ತದೆ. ಮತ್ತೆ ಕೂತಲ್ಲಿಂದೆಲ್ಲ ಏಳಿಗೆ ಆಗುದಿಲ್ಲ, ಮತ್ತೆ ಸಡನ್ ಇದಾಗ್ತದೆ. ಒಮ್ಮೆಲೆ ಏಳುವಾಗ ಸಡನ್ ಹಿಡ್ಕೊಂಡಾಗೆ ಆಗ್ತದೆ. ಹೌದು. ಇವಾಗ ಬೆನ್ನಲ್ಲಿ ಮೇಲೆ, ಮಧ್ಯದಲ್ಲಿ, ಕೆಳಗಡೆ ಭಾಗ ಅಂತ ಇರುತ್ತೆ. ಇವಾಗ ಕರೆಂಟ್ ಶಾಕ್ ಹೊಡೆಯೋದು ನಿಮ್ಗೆ ಅದು ಎರಡು ಕಾಲಲ್ಲಿನ ಇಲ್ಲ ಎರಡು ಕೈಯಲ್ಲ? ಅದೇ ಬೆನ್ನಲ್ಲಿ ಶಾಕ್ ಹೊಡೆದಂಗ ಆಗ್ತದಲ್ಲ, ಎಲ್ಲಿ ತನಕ ಹೋಗುತ್ತೆ? ಕೆಳಗಡೆ ಭಾಗದಲ್ಲಿ? ಅದೇ. ಸೊ ಇವಾಗ ಬೆನ್ನು ಮೂಳೆಯಲ್ಲಿ ಅದು ಕೆಲವು ಮಸಲ್ಸ್ ಅಂತ ಇರ್ತದೆ, ಆಮೇಲೆ ನರಗಳು ಇರ್ತದೆ, ಈ ವರ್ಟಿಬ್ರೆ ಅಂತ ಇರ್ತದೆ, ಬೆನ್ನು ಮೂಳೆಗಳು ಅಂತ, ಸ್ಪೈನ್ ಅಂತ ಇರ್ತದೆ. ಕೆಲವು ಟೈಮಲ್ಲಿ ಅದು ಎದ್ದೊಳ್ಳುವಾಗ ಅಲ್ಲಿ ಇಟ್ಕೊಂಡಿರ್ತದೆ. ಸೊ ಕೆಲವು ಸ್ಟ್ರೈನ್ ಅಂತ ಇರುತ್ತೆ, ಇಲ್ಲ ಡಿಸ್ಕ್ ಪ್ರಾಬ್ಲಮ್ ಅಂತ ಇರುತ್ತೆ. ಈ ತರ ಕಂಟಿನ್ಯೂ ಆಗ್ತದೆ ಅಂದ್ರೆ, ಶಾಕ್ ತರ ಹೊಡಿತದೆ ಅಂದ್ರೆ ನರ ಏನಾದ್ರೂ ಇಟ್ಕೊಂಡಿರ್ಬೋದು. ಸೊ ಇದಕ್ಕೆ ನಾವು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಇಲ್ಲಾಂದ್ರೆ ಸ್ಪೈನ್ ಸರ್ಜನ್ ಅಂತ ಇರ್ತದೆ. ಆ ಡಾಕ್ಟರ್ ಅನ್ನ ಒಂದ್ಸತಿ ಎಕ್ಸಾಮಿನೇಷನ್ ಮಾಡಿಗೆ ಹೋಗ್ಬೇಕು. ನಿಮ್ಮ ಹಿಸ್ಟ್ರಿ ಆಮೇಲೆ ಏನ್ ಹೇಳಿ, ಆಪರೇಷನ್ ಮಾಡ್ಬೇಕಂತ ಇಲ್ಲ. ಮೊದಲು ತೊಂದರೆಯನ್ನ ಏನಂತ ಹುಡುಕ್ಬೇಕು. ಆಮೇಲೆ ಕೆಲವು ಟೈಮ್ ಫಿಸಿಯೋಥೆರಪಿ, ಬ್ಯಾಕ್ ಎಕ್ಸರ್ಸೈಸ್ ಅಂತ ಇರ್ತದೆ. ಯಾವಾಗ್ಲೂ ನಾವು ಆಪರೇಷನ್ ಇಲ್ಲದೆ ಅಪ್ರೋಚ್ ಮೊದಲು ನೋಡೋದು, ಯಾವುದಕ್ಕೂ ಆಪರೇಷನ್ ಮಾಡಲೇಬೇಕು ಅಂತ ಇರಲ್ಲ. ಸೊ ಫಿಸಿಯೋಥೆರಪಿಯಿಂದ ಮಾಡಿಫೈ ಆಗ್ಬೋದು, ಇಲ್ಲಾಂದ್ರೆ ಕೆಲವು ಎಕ್ಸರ್ಸೈಸ್ ಇಂದ ಮಾಡಿಫೈ ಆಗಬೇಕು. ಮಾತ್ರ ಫಸ್ಟ್ ಸ್ಟೆಪ್ ಡಯಾಗ್ನೋಸಿಸ್, ಅಂದ್ರೆ ನಿಮ್ಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ನಾವು ಹುಡುಕ್ಬೇಕು. ಏನ್ ಮಾಡ್ಬೇಕು ಅಂತ ಹುಡುಕೋದಲ್ಲ, ಏನಾಗಿದೆ, ಅದಕ್ಕೆ ಯಾಕಾಗಿದೆ, ಎಷ್ಟು ದಿನದಿಂದ ತೊಂದರೆ ಆಗಿದೆ ಅಂತ ನೋಡೋದು. ಓಕೆ, ಧನ್ಯವಾದಗಳು. ಅಂದ್ರೆ ಆಪರೇಷನ್ ಎಲ್ಲದಕ್ಕೂ ಮದ್ದಲ್ಲ, ಕೊನೆಯದಾಗಿ ಫಸ್ಟ್ಗೆ ಯಾಕೆ ಬಂದಿದೆ, ಯಾವ್ದ್ರಿಂದ ಬಂದಿದೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಡಾಕ್ಟರ್ ಆಗ ಹೇಳ್ತಾ ಇದ್ರಿ ಡಿಸಿಪ್ಲಿನರಿ ಬಗ್ಗೆ, ಇಂಟರ್ ಡಿಸಿಪ್ಲಿನರಿ ಬಗ್ಗೆ, ಮಲ್ಟಿ ಡಿಸಿಪ್ಲಿನರಿ ಬಗ್ಗೆ ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ಬೋದು.
ಇವಾಗ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಬೇರೆ ಡಿಸಿಪ್ಲಿನ್ಸ್ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಡಿಸಿಪ್ಲಿನ್ಸ್ ಟೀಮ್ ಅಲ್ಲ. ನಾವ್ ಇವಾಗ ಒಬ್ರು ವ್ಯಕ್ತಿಗೆ ನೋಡಿದೀವಿ ಅಂತ ತಿಳ್ಕೊಳ್ಳಿ, ಇವಾಗ ಅವ್ರಿಗೆ ಶ್ವಾಸಕೋಶ ಪ್ರಾಬ್ಲಮ್ ಇರುತ್ತೆ, ಸೊ ಅವ್ರು ಹೇಳ್ತಾರೆ ಕಿವಿ ಪ್ರಾಬ್ಲಮ್ ಇದೆ ಅಂತ. ಸೊ ಅವಾಗ ಡಾಕ್ಟರ್ ಹೇಳ್ತಾರೆ ENT ಗೆ ರೆಫರ್ ಮಾಡೋಣ ಅಂತ. ಸೊ ENT ಅವ್ರು ಬರ್ದು ನೋಡ್ತಾರೆ, ಸೊ ಅವ್ರು ನೋಡ್ಕೊಂಡು ಹೋಗ್ತಾರೆ, ಅವ್ರು ನೋಟ್ಸ್ ಹಾಕ್ತಾರೆ. ಇಂಟರ್ ಡಿಸಿಪ್ಲಿನರಿ ಅಂದ್ರೆ ಒಬ್ಬರೇ ವ್ಯಕ್ತಿಗೆ ನಮ್ ಟೀಮ್ ಒಳಗಡೆ ಸೇರಿಸ್ತೀವಿ, ಅಂದ್ರೆ ನಮ್ದೇ ಟೀಮ್ ಆಗಿರ್ತದೆ. ಸೊ ನಾವು ಯಾಕೆ ಆಗಿದೆ, ಇದರಿಂದ ಏನೋ ಆಗಿರ್ಬೋದಾ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಟೀಮ್ ಮೀಟಿಂಗ್ಸ್ ಅಂತ ಇರ್ತದೆ. ಒಬ್ರು ವ್ಯಕ್ತಿ ಯಾವೆಲ್ಲ ತೊಂದರೆಗಳು ಇದೆ ಅದೆಲ್ಲ ಒಟ್ಟಿಗೆ ನೋಡ್ತೀವಿ, ಒಟ್ಟಿಗೆ ಡಿಸ್ಕಸ್ ಮಾಡ್ತೀವಿ. ಸೊ ಈ ರೀತಿಯಿಂದ ನಮಗೆ ಒಂದು ಇಂಟರ್ ಡಿಸಿಪ್ಲಿನರಿ ಟೀಮ್ ಅಂತ ಇರ್ತದೆ. ಅಂದ್ರೆ ತುಂಬಾ ಜನರಿಂದ ಒಂದು ಅಭಿಪ್ರಾಯಗಳು ಬರ್ತದೆ, ಒಟ್ಟಿಗೆ ನಾವು ಕೆಲಸ ಮಾಡೋದು, ಒಬ್ಬೊಬ್ಬರ ವಿಚಾರಗಳು ಒಂದೊಂದು ರೀತಿ ಬರ್ತದೆ ಇರ್ಬಹುದು. ಮಾತ್ರ ನಾವು ಒಟ್ಟಿಗೆ ಸೇರ್ಸ್ಕೊಳ್ವಾಗ ಇದು ಯಾಕೆ ಬಂದಿರಬಹುದು ಅಂತ ಅದು ನಾವು ಹುಡುಕ್ಬೇಕು. ಆಮೇಲೆ ಯಾವ ರೀತಿಯಿಂದ ಇವ್ರಿಗೆ ಪರಿಹಾರವನ್ನು ನೀಡಬೇಕು ಅಂತ ನಮ್ಮದು ಉದ್ದೇಶ. ಒಬ್ಬರೇ ವ್ಯಕ್ತಿಯ ಮೇಲೆ ಒಂದು ಟೀಮ್ ಆಗಿ ವರ್ಕ್ ಮಾಡುವಂತದ್ದು. ಡಾಕ್ಟರ್, ಇದು ಯಾವುದರ ಮೇಲೆ ಫೋಕಸ್ ಮಾಡ್ತದೆ ಪ್ಯಾಲಿಯೇಟಿವ್ ಕೇರ್? ನಾವು ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಲೈಫ್ ಲಿಮಿಟಿಂಗ್ ಇಲ್ನೆಸ್ ಅಂತ, ನಾವೆಲ್ಲ ತುಂಬಾ ಲೈಫ್ ಲಿಮಿಟಿಂಗ್ ಇಲ್ನೆಸಸ್ ಅಂತ ಇರ್ತದೆ. ಇವಾಗ ಕ್ಯಾನ್ಸರ್, ಎಂಡ್ ಸ್ಟೇಜ್ ರೀನಲ್ ಡಿಸೀಸ್, ಎಂಡ್ ಸ್ಟೇಜ್ ಕಾರ್ಡಿಯಾಕ್ ಡಿಸೀಸ್, ಲಿವರ್ ಡಿಸೀಸ್, ಯಾವ್ದು ಇವಾಗ ಟ್ರೀಟ್ಮೆಂಟ್ ಅಲ್ಲಿ ತಗೊಳ್ತಾನೆ ಹೋಗ್ತಾರೆ, ಒಂದು ಸಮಯದಲ್ಲಿ ಅವ್ರಿಗೆ ಗುಣ ಆಗಲ್ಲ. ಸೊ ಇದಕ್ಕೆ ಕ್ರಾನಿಕ್ ಪೇನ್ ಅಂತ ಹೇಳ್ತಾರೆ, ಅಂದ್ರೆ ಕ್ರಾನಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಸೊ ಯಾವಾಗ ಈ ಗುಣ ಆಗೋದಿಲ್ಲ ಆವಾಗ ಮನುಷ್ಯರಿಗೆ ಮಾನಸಿಕವಾಗಿ ಒಂದು ವಿಚಾರಗಳು ಬರ್ಬೋದು, ಈ ದೇಹದಿಂದ ಯಾಕೆ ಸರಿ ಆಗ್ತಾ ಇಲ್ಲ, ಸೊ ಆತ್ಮಿಕವಾಗಿ ಇರ್ಬೋದು, ಈ ಪ್ರಯೋಜನ ಏನಿದೆ ಇಮೋಷನಲ್ ಪೇನ್ ಅಂತ ಇರ್ಬೋದು, ಸ್ಪಿರಿಚುವಲ್ ಪೇನ್ ಇರ್ಬೋದು. ಇದರೆಲ್ಲ ಯಾಕೆ ಆಗ್ತದೆ, ಏನ್ ಮೀನಿಂಗ್ ಇದೆ ಲೈಫ್ ಅಲ್ಲಿ, ಹೋಪ್ಲೆಸ್ನೆಸ್, ಅದಕ್ಕೇನು ಇವಾಗ ನನ್ಗೆ ಆಸೆ ಇಲ್ಲ ಇನ್ ಮುಂದೆ, ಈ ಪ್ರಪಂಚದಿಂದ ಏನಿಲ್ಲ, ನನ್ ಹಣ ಇದ್ರೂ ನನ್ಗೆ ಏನು ಗುಣ ಆಗೋದಿಲ್ಲ, ಸೊ ಏನು ಇಂಪಾರ್ಟೆಂಟ್ ಇಲ್ಲ, ಪೂರ್ವಾಗ್ರಹ ಪೀಡಿತರಾಗಿ ಹೌದು, ಮೀನಿಂಗ್ಲೆಸ್ನೆಸ್ ಅಂತ. ಸೊ ಇಷ್ಟು ತನಕ ಹೋಗ್ಬಹುದು. ಸೊ ಡಿಪ್ರೆಷನ್ ಅಲ್ಲಿ ಹೋಗ್ಬೋದು, ನೆಗೆಟಿವ್ ಆಗಿ ಆಗ್ಬಹುದು, ಪಾಸಿಟಿವ್ ಆಗಿ ತಗೊಳ್ಳೋರು ತುಂಬಾ ಕಮ್ಮಿ. ಸೊ ಪ್ಯಾಲಿಯೇಟಿವ್ ಕೇರ್ ಏನ್ ನೋಡ್ತದೆ ಅಂದ್ರೆ ಸಂಪೂರ್ಣವಾಗಿ, ಅಂದ್ರೆ ದೇಹದಿಂದ, ಆತ್ಮದಿಂದ, ಮನಸ್ಸಿಂದ, ಆಮೇಲೆ ಸೋಷಿಯಲ್ ಪ್ರಾಬ್ಲಮ್, ಆ ದೃಷ್ಟಿದಿಂದ ಒಬ್ರು ವ್ಯಕ್ತಿಯನ್ನ ನೋಡೋದು. ಹೌದೌದು, ಒಬ್ರು ಸೋಷಿಯಲ್ ಅಲ್ಲಿ ಕೂಡ ನೋಡ್ತಾರೆ ಅವರನ್ನ ಹೀಗೆ ಆಗಿದ್ದಾರೆ ಅಂತ. ಸೊ ಅದಕ್ಕೆ ಇಂಟರ್ ಡಿಸಿಪ್ಲಿನರಿ ಟೀಮ್ ಅಂದ್ರೆ ಅವ್ರು ಮಾನಸಿಕವಾಗಿ ಎಫೆಕ್ಟ್ ಆಗಿದ್ರೆ ನಾವು ಸೈಕಾಲಜಿಸ್ಟ್ ಅನ್ನ ಕರಿತೀವಿ, ಸೋಷಿಯಲ್ ಪ್ರಾಬ್ಲಮ್ಸ್ ಇದ್ರೆ ಸೋಷಿಯಲ್ ವರ್ಕರ್ ಅನ್ನ ಕರಿತೀವಿ, ಸೊ ಊಟ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನ್ಯೂಟ್ರಿಷನಿಸ್ಟ್ ಅವ್ರಿಗೆ ಕರಿತೀವಿ. ಸೊ ಇದು ಸಂಪೂರ್ಣ ಆಗಿ ಒಬ್ರು ವ್ಯಕ್ತಿಗೆ ಅಂತ ನೋಡೋದು. ಅಂದ್ರೆ ಟ್ರೀಟ್ಮೆಂಟ್ ಗಳನ್ನ ನೀವೇ ಮಾಡುವಂತದಲ್ಲ, ಒಂದು ಸಮಸ್ಯೆಗಳನ್ನ ತಿಳ್ಕೊಂಡು ಬೇರೆಯವರನ್ನ ಅದು ಟ್ರೀಟ್ಮೆಂಟ್ ಗೆ ಮಾಡುವಂತದ್ದು. ಈಗ ಪೇನ್ ಸ್ಕೇಲ್ ಒಂದು, ಅಂದ್ರೆ ಪೇನ್ ಸ್ಕೇಲ್ ಅಂತ ನಾ ಹೇಳಿದೆ, ಇಲ್ಲಿ ಪೇನ್ ಸ್ಕೇಲ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟ ಇದು ಮಾಹಿತಿ? ಸೊ ಇವಾಗ ನಾವು ಇದು ಒಂದು ಭಾಗ, ಇವಾಗ ಟೋಟಲ್ ಪೇನ್ ಕಾನ್ಸೆಪ್ಟ್ ಅಂದ್ರೆ ಈ ಪರ್ಸನ್ ಓರಿಯೆಂಟೆಡ್ ಅಪ್ರೋಚ್, ಅಂದ್ರೆ ಎಲ್ಲ ಭಾಗದಿಂದ ಫಿಸಿಕಲ್, ಸೋಷಿಯಲ್, ಸೈಕಲಾಜಿಕಲ್ ಅಂಡ್ ಸ್ಪಿರಿಚುವಲ್. ಇವಾಗ ಫಿಸಿಕಲ್ ಪೇನ್ ಅಂತ ಇರ್ತದೆ. ಇವಾಗ ನೋಡಿದ್ರೆ 80% ಆಫ್ ಪೀಪಲ್ ಸಫರ್ ಫ್ರಮ್ ಪೇನ್ ಇನ್ ಕ್ಯಾನ್ಸರ್. ಒಂದು ಎಕ್ಸಾಂಪಲ್, ಇವಾಗ ಪೇನ್ ಅಂದ್ರೆ ಇವಾಗ ಕ್ವಶನ್ ಕೇಳಿದಂಗೆ ನಮ್ಗೆ ಎಲ್ಲಿಂದ ಬಂದಿದೆ, ಎಲ್ಲ ಪೇನ್ಗೆ ಒಂದೇ ಮದ್ದಿರಲ್ಲ, ಯಾವ ರೀತಿಯಿಂದ ಈ ನೋವು ಬರೋದು, ಎಲ್ಲಿಂದ ಬರ್ತಾ ಇದೆ. ಸೊ ಬೇರೆ ಬೇರೆ ನೋವುಗಳನ್ನು ಇರ್ತದೆ ದೇಹದಲ್ಲೇ, ಮೂಳೆಯಿಂದ ಬರ್ಬೋದು, ಚರ್ಮದಿಂದ ಬರ್ಬೋದು, ನರದಿಂದ ಬರ್ಬೋದು, ಮಾಂಸದಿಂದ ಬರ್ಬೋದು. ಸೊ ನಾವು ಅದು ಹುಡುಕ್ಬೇಕು, ಹುಡುಕಿದ್ಮೇಲೆ ನಾವು ನೋಡೋದು. ಸೊ ಪೇನ್ ಮ್ಯಾನೇಜ್ ಮಾಡ್ಲಿಕ್ಕಂದ್ರೆ ಸಿಂಪಲ್ ಅಸೆಸ್ಮೆಂಟ್. ಇವಾಗ ನಾವು ಸ್ಕೇಲ್ ಯಾಕೆ ಮಾಡೋದಂದ್ರೆ ಪೇನ್ ಆಕ್ಚುಲಿ ಸಬ್ಜೆಕ್ಟಿವ್. ಇವಾಗ ನಿಮ್ಮ ನೋವು ನಮ್ಮ ನೋವು ಬೇರೆ ಇರ್ಬೋದು, ಅದು ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಒಂದು ಸಿಂಪಲ್, ಅದು ನ್ಯೂಮರಿಕಲ್ ಸ್ಕೇಲ್, ಫೇಸ್ ಸ್ಕೇಲ್ ಎಲ್ಲ ಇಟ್ಟಿದೆ. ಸೊ ಅದ ನೋಡುವಾಗ 1 ರಿಂದ 10 ಎಷ್ಟು ನೋವು ಇರಬಹುದು ಅಂತ ನಾವು ಅದ್ರ ಮೇಲೆ ನಾವು ಔಷಧಿವನ್ನ ನೀಡ್ತೀವಿ. ಆ ತರ ಪೇನ್ ಸ್ಕೇಲ್ ಬಗ್ಗೆ ಮತ್ತೆ ಮಾತಾಡೋಣ. ಒಂದು ವೀಕ್ಷಕರ ಕರೆ ಕಾಯ್ತಾ ಇದೆ. ಹಲೋ, ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಹೇಳಿ ಸರ್. ಈಗ ನನ್ನ ಫ್ರೆಂಡಿಗೆ 25 ವರ್ಷ ಮೊದಲು ಹರ್ನಿಯಾ ಆಪರೇಷನ್ ಆಗಿತ್ತು. ಈಗ ಅವರು ಏನಾದರೂ ಎಕ್ಸಸೈಸ್ ಜಿಮ್ಮಿಗೆಲ್ಲ ಹೋಗ್ಬೋದಾ ಅಂತ ಕೇಳಿ. ಸೊ ಅವ್ರಿಗೆ ವಯಸ್ಸು ಎಷ್ಟು ಇವಾಗ? ಈಗ 39. 39? ಹೌದು. ಆಯ್ತು. ಇವಾಗ ಹರ್ನಿಯಲ್ಲಿ ಬೇರೆ ಬೇರೆ ತರದ್ದು ಹರ್ನಿಯಾಗಳಿರ್ತವೆ. ಹಲೋ, ಬೇರೆ ಬೇರೆ ತರ ಹರ್ನಿಯಾಗಳು ಇರ್ತವೆ ಬೇರೆ ಬೇರೆ ಜಾಗದಲ್ಲಿ. ಅದಕ್ಕೆ ಸರ್ಜರಿ ಯಾವ ಟೈಪ್ ಅಂದ್ರೆ, ಸರ್ಜರಿಯಲ್ಲಿನೂ ಟೈಪ್ಸ್ ಇರುತ್ತೆ. ಹರ್ನಿಯಲ್ ರಿಪೇರ್ ನಾರ್ಮಲ್ ಆಗಿ ರಿಪೇರ್ ಮಾಡ್ತಾರೆ, ಇಲ್ಲಾಂದ್ರೆ ಮೆಶ್ ಹಾಕಿ ರಿಪೇರ್ ಮಾಡ್ತಾರೆ. ಸೊ ಈ ಹರ್ನಿಯಾ ಯಾವ ತರ ಇಂದ ಬಂದಿದೆ ಅಂತ ನಮ್ಗೆ ಮುಖ್ಯ.
ಸೊ ಮೊದಲಿಂದ ಇದೆಯಾ ಇಲ್ಲ ಭಾರ ಎತ್ಬಿಟ್ಟು ಆ ಥರ ತೊಂದರೆ ಆಗಿದೆಯಾ ಅಂತ ನೋಡಬೇಕು. 25 ವರ್ಷ ಹಿಂದೆ ಆಗಿದೆ ಅಂದರೆ ಇವಾಗ ಹರ್ನಿಯಾ ಜಾಗದಲ್ಲಿ ಆಲ್ರೆಡಿ ಹೀಲ್ ಆಗಿರ್ತದೆ. ಸೊ ಆ ಹರ್ನಿಯಾ ಜಾಗದಲ್ಲಿ ನಾವು ಟೆಸ್ಟ್ ಮಾಡಬೇಕು ಫಸ್ಟು. ಸೊ ಕೆಲವರು ಕೆಮ್ಬಿಟ್ಟು ಟೆಸ್ಟ್ ಮಾಡ್ತಾರೆ, ಅಲ್ಲಿ ದಪ್ಪ ಆಗ್ತಾ ಇದೆಯಾ ಅದೆಲ್ಲ ನೋಡಬೇಕು. ಸೊ ಒಂದು ಜನರಲ್ ಸರ್ಜನ್ ಹತ್ರ ಹೋಗಿ ತೋರಿಸಿದ್ರೆ ಆ ಹರ್ನಿಯಾ ಸೈಟ್ ಅಂತ ಎಕ್ಸಾಮಿನ್ ಮಾಡ್ತಾರೆ ಅವರು. ಅದು ನಾರ್ಮಲ್ ಆಗಿದ್ರೆ ಜಿಮ್ಮಿಗೆ ಹೋಗ್ಬೋದು. ಹೌದು, ಬೆಲ್ಟ್ ಎಲ್ಲ ಯೂಸ್ ಮಾಡ್ತಿರಲ್ಲ ಜಿಮ್ಗೆ ಹೋಗುವಾಗ. ಸೊ ಅದೇ ಮಾತ್ರ ಒಂದು ಜನರಲ್ ಕನ್ಸಲ್ಟೇಷನ್ ವಿತ್ ಸರ್ಜನ್ ಮಾಡೋದು ಮುಖ್ಯ, ಅಷ್ಟೇ. ಓಕೆ, ಧನ್ಯವಾದಗಳು. ಆಗ ಅದೇ ಅಂದರೆ ಒಂದು ತುಂಬ ವರ್ಷಗಳಾದಮೇಲೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಹೋಗೋಕ್ಕಿಂತ ಮುಂಚೆ ಪರೀಕ್ಷೆನ ಮಾಡಿಸ್ಬೇಕು, ಟೆಸ್ಟ್ ಮಾಡಿಸಲೇಬೇಕು. ಹೌದು, ಮಾಡಿಸಿ ಆಮೇಲೆ ಏನಾದರೂ ದೈಹಿಕವಾಗಿ ಮಾಡಬೇಕಾದ್ರೆ. ಹೌದು, ಯಾಕಂದ್ರೆ ನೀವು ಮಾಡಿಲ್ಲ ಅಂದ್ರೆ ನಾಳೆ ಡಾಕ್ಟರ್ಸ್ ಹೇಳ್ಬೋದು ನೀವು ಬಂದಿಲ್ಲ ಅಂತ ಹೇಳಲಿಕ್ಕಾಗ್ತದೆ. ಜಾಸ್ತಿ ಆಗಿದೆ, ಮೊದಲು ಸ್ವಲ್ಪ ಇದ್ದಿರ್ಬೋದು, ಇವಾಗ ಜಾಸ್ತಿ ಆಗಿ ಬಂದಿದೆ, ಮೊದಲೇ ಬಂದಿದ್ರೆ ಚೆನ್ನಾಗಿ ಚಿಕಿತ್ಸೆ ಮಾಡಬಹುದು. ಈಗ ಆಗಿರೋದು ಹಾಗೆ ಏನಾದ್ರೂ ಮಾಡ್ಬೇಕಾದ್ರೂ ಕೂಡ ಇನ್ನು ಕೇಳೇಬೇಕು. ಹೌದು, ಅದರಲ್ಲಿ ದೈಹಿಕವಾಗಿ ಏನಾದ್ರೂ ಕೆಲಸಗಳನ್ನ ಮಾಡ್ಬೇಕಾದ್ರೆ. ಹೌದು. ಓಕೆ, ಈಗ ಮತ್ತೊಂದು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ ತೆಗೆದುಕೊಂಡು ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೆ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಗ ನೋವಿನ ವಿಚಾರವಾಗಿ ಮಾತಾಡ್ತಿದ್ವಿ. ನೋವಿನ ಒಂದು ಸ್ಕೇಲ್ ಪ್ರಮಾಣ, ಅದು ಒಟ್ಟಾರೆಯಾಗಿ ಒಂದು ದೈಹಿಕವಾಗಿಂದ ಬರ್ತಕ್ಕಂಥ ನೋವು. ಈಗ ನೋಡಬೇಕಾದ್ರೆ ನಾವು ಈ ಅಪ್ರೋಚ್ ಮಾಡೋದು ಹೇಗೆ, ಯಾವ ರೀತಿಯಾಗಿ ಟೋಟಲ್ ಪೇನನ್ನು ಅಪ್ರೋಚ್ ಮಾಡುವುದು? ಟೋಟಲ್ ಪೇನ್ ಅಂದರೆ ನಾವು ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ದೇಹದ ಇದು ಮಾಡೆಲ್ ಒಂದು WHO ನವರು ಮಾಡಿರುವಂತದ್ದು. ಇದು WHO ಒಂದು ಸಿಂಪಲ್ ಮಾಡೆಲ್ ಮಾಡಿದ್ದು ತುಂಬಾ ವರ್ಷ ಹಿಂದೆ. ಇದು ಡಾಕ್ಟರ್ಸ್ ಯೂಸ್ ಮಾಡ್ತಾ ಇರಲಿಲ್ಲ, ಲೇ ವರ್ಕರ್ಸ್ ಅಂತ ಯೂಸ್ ಮಾಡ್ತಿದ್ರು. ಇದು ಯೂನಿವರ್ಸಲ್ ಅಪ್ರೋಚ್ ಒಂದು ಕ್ರಾನಿಕ್ ಪೇನ್ಗೆ ಅಂತ ಇದೆ. ಅಂದ್ರೆ ಈ ಸಿಸ್ಟಮ್ ನಾವು ಫಾಲೋ ಮಾಡಿದ್ರೆ 80% to 90% ಆಫ್ ಕ್ರಾನಿಕ್ ಪೇನ್ ಅಂತ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಇವಾಗ ನಾವು ಎಕ್ಸ್ಟೆಂಡೆಡ್ WHO ಲ್ಯಾಡರ್ ಅಂತ ಮಾಡಿದ್ದಾರೆ. ಅಂದ್ರೆ ಮಾತ್ರೆಗಳಿಂದ ಮಾತ್ರ ಅಲ್ಲ, ಬೇರೆ ರೀತಿಯಿಂದನೂ ನಾವು ನೋವು ಪರಿಹಾರ ಮಾಡಬಹುದು ಅಂತ. ಅಂದ್ರೆ ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅದ್ರ ಜೊತೆ ನಾವು ಮಾನಸಿಕ ನೋವಿದ್ರೆ ಸೈಕಾಲಜಿಕಲ್ ಇಂಟರ್ವೆನ್ಷನ್ ಅಂತ ಮಾಡ್ತೀವಿ ಫಾರ್ ಪೇನ್, ಸೋಷಿಯಲ್ ಇಂಟರ್ವೆನ್ಷನ್ ಫಾರ್ ಪೇನ್ ಮ್ಯಾನೇಜ್ಮೆಂಟ್. ಸೊ ಈ ತರ ಸ್ಪಿರಿಚುವಲ್ ಪೇನ್ ಮಾಡುವುದು, ಸೋಷಿಯಲ್ ಅಂದ್ರೆ ಬೇರೆ ಬೇರೆ ಅಪ್ರೋಚಸ್ ಇರ್ತದೆ. ಒಬ್ರು ಸೋಷಿಯಲ್ ವರ್ಕರ್ ಅವರು ಸೋಷಿಯಲ್ ಪೇನ್ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, ಫ್ಯಾಮಿಲಿಯಲ್ಲಿ ಯಾವ ನೋವು ಇರುತ್ತೆ, ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ, ಯಾರಾದ್ರೂ ವ್ಯಕ್ತಿಗೆ ಅರೇಂಜ್ ಮಾಡ್ಬೋದಾ, ಇಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಮುಂದೆ ಓದಿಸ್ಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಸೋಷಿಯಲ್ ಪೇನ್. ಇದೆಲ್ಲ ಸೋಷಿಯಲ್ ವರ್ಕರ್ ಬೇರೆ ಬೇರೆ NGOs ಅಲ್ಲಿ ರೆಫರ್ ಮಾಡಿ ಇದೆಲ್ಲ ಮಾಡ್ಬೋದು. ಸ್ಪಿರಿಚುವಲ್ ಪೇನ್ ಅಂದ್ರೆ ಅದಕ್ಕೆ ಪ್ಯಾಸ್ಟ್ರಲ್ ಕೇರ್ ಅಂತ ಇರ್ತಾರೆ. ಅಂದ್ರೆ ಅವರು ರಿಲಿಜಿಯಸ್ ಆಗ್ಬೇಕಂತ ಇಲ್ಲ, ಮಾತ್ರ ಎಲ್ಲ ರೀತಿಯಿಂದ ಮೀನಿಂಗ್, ಲೈಫ್ದು ಮೀನಿಂಗ್, ರಿಲಿಜಿಯಸ್ ರಿಲೇಟೆಡ್, ನಾನ್ ರಿಲಿಜಿಯಸ್ ರಿಲೇಟೆಡ್ ಅನ್ನ ಒಬ್ರು ಸ್ಪೆಷಲಿಸ್ಟ್ ವ್ಯಕ್ತಿ ಅಂತ ಇರ್ತಾರೆ, ಕ್ಲಿನಿಕಲ್ ಪ್ಯಾಸ್ಟ್ರಲ್ ಕೇರ್ ಅಂತ. ಅದು ಕೆಲವು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾತ್ರ ಇದೆ, ಸೊ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇಲ್ಲ. ಸೊ ಈ ನೋವು ದೇಹದಿಂದ ನಾವು ಸಿಂಪಲ್ WHO ಲ್ಯಾಡರ್ ಅಂತ ಇದೆ, ಇದು ಯಾರಾದ್ರೂ ಫಾಲೋ ಮಾಡಿದ್ರು ಎಲ್ಲ ರೀತಿದು ಅಪ್ ಟು 95% ಆಫ್ ದ ಪೇನ್ ನಾವು ಮ್ಯಾನೇಜ್ ಮಾಡ್ಬೋದು. 5% ಆಫ್ ದ ಪೇನ್ ನಮ್ಗೆ ಚಾಲೆಂಜ್ ಆಗಿ ಇರ್ತದೆ ಈ ಪ್ರಪಂಚದಲ್ಲಿ. ಈ ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ಕ್ವಾಲಿಟಿ ಆಫ್ ಲೈಫ್ ಇವಾಗ ಫೋಕಸ್ ಇರೋದು ಎಲ್ಲರೂ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಜೀವನ ಮಾಡ್ಬೇಕಂತ ಇರ್ತಾರೆ. ಇವಾಗ ನಾನ್ ನಿಮ್ಗೆ ಕೇಳಿದ್ರೆ ನೀವು ಕ್ವಾಲಿಟಿ ಲೈಫ್ ಜೀವನ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಸರಿ, ಸುಮಾರಾಗಿ ಹಾಗೂ ಇದೀಗ ಸಾಧಾರಣವಾಗಿ ಇವತ್ತೆಲ್ಲ ಕ್ವಾಲಿಟಿಯಾಗಿ ಇಲ್ಲ, ಎಲ್ಲ ಕೂಡ ಹೈಬ್ರಿಡ್ ಆಗಿರುವಂತದ್ದು, ಸಮಯ ಇಲ್ಲ ಅಂತ ಅನ್ನೋ ಒಂದು ಇದು, ಯಾವಾಗ್ಲೂ ಬಿಜಿ ಅಂತೇಳಿ ಕೆಲಸದಲ್ಲಿ ಇರುವಂತದ್ದು. ಸೊ ಕಾಯಿಲೆ ಪಟ್ಟವ್ರು ಏನ್ ಮಾಡ್ತಾರೆ, ಮನ್ಸಲ್ಲೇ ಅವ್ರ ಕಾಯಿಲೆ ಬಗ್ಗೆ ತಿಳ್ಕೊಂಡು ಟೈಮ್ ಹೋಗುತ್ತೆ, ಮತ್ತಷ್ಟು ಕುಗ್ಗುವ ಸಂದರ್ಭಗಳು. ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಇವಾಗ ನನ್ಗೆ ಏನಾದ್ರೂ ಒಂದು ಕಾಯಿಲೆ ಬಂತು, ಯಾವ್ದು ಗುಣ ಆಗೋದಿಲ್ಲ, ಇಲ್ಲ ದೊಡ್ಡ ಕಾಯಿಲೆ ಮುಂದೆ ಹೋಗ್ತಾ ಇದೆ, ಆವಾಗ ನನ್ನ ಆಂಬಿಷನ್, ನಾನು ಏನ್ ಆಗ್ಬೇಕಾಗಿತ್ತು, ನನ್ಗೆ ಏನ್ ಬೇಕು, ಅದೆಲ್ಲ ನುಚ್ಚು ನೂರಾಗ್ತದೆ.
ಸೊ ಇದು ಅಸೆಸ್ ಮಾಡ್ಲಿಕ್ಕೆ ಅದಕ್ಕೆ ಟೀಮ್, ಇಂಟರ್ ಡಿಸಿಪ್ಲಿನರಿ ಟೀಮ್ ಅಸೆಸ್ ಮಾಡುವಾಗ ಪ್ರೆಸೆಂಟ್ ರಿಯಾಲಿಟಿ ಆಮೇಲೆ ನಾನು ಏನ್ ಆಗ್ಬೇಕಾಗಿತ್ತು ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಇರ್ತದೆ. ಒಬ್ರು ಎಲ್ಲಾ ವ್ಯಕ್ತಿಗೆ ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಗೂ ಇರ್ಬೋದಲ್ಲ, ಎಲ್ಲರಿಗೂ ಇರುತ್ತೆ. ಸೊ ಈ ಎಕ್ಸ್ಪೆಕ್ಟೇಷನ್ ನಾವು ಇವಾಗ ಮೀಟ್ ಆಗಲ್ಲ ಅಂತ ಇದ್ರೆ, ಅಕಸ್ಮಾತ್ ನಾನು ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಇವಾಗ ನನ್ಗೆ ಕಾಯಿಲೆ ಬಂತು, ಇವಾಗ ನನ್ಗೆ ಈ ಕಾಯಿಲೆ ಗುಣ ಆಗೋದಿಲ್ಲ, ಏನಾಗ್ತದೆ, ಬ್ರೇಕ್ ಡೌನ್ ಆಗುತ್ತೆ. ಸೊ ಇದು ನಾವು ಯಾವ ರೀತಿಯಿಂದ ಅವ್ರಿಗೆ ನೋಡ್ಕೊಳ್ಬಹುದು ಅಂತ ಬೇರೆ ಬೇರೆ ಪೇನ್ ಸ್ಕೇಲ್ಸ್ ಅಂತ ಇದೆ. ಸೊ ಅದಕ್ಕೆ ನಾವು WHO ಪೇನ್ ಲ್ಯಾಡರ್ ನಾವು ಹೇಳೋದು ಮೆಡಿಸಿನ್ಸ್ ಯೂಸ್ ಮಾಡಿ, ಅದ್ರ ಜೊತೆ ನಾವು ಬೇರೆ ಟೀಮ್ ಮೆಂಬರ್ಸ್ಗೂ ಆ ನೋವಿಗೆ ನಾವು ಯೂಸ್ ಮಾಡಿ ನೋವನ್ನ ನಿವಾರಣೆ ಮಾಡೋದು ಅಂತ ನಾವು ನೋವು ಬಂದು ಅಂದ ತಕ್ಷಣವೇ ಅದರಲ್ಲೇ ಮಗ್ನರಾಗಿ ಹೌದು ಅದರ ಬಗ್ಗೆ ವಿಚಾರ ಮಾಡಿ ಬರೀ ಕಾಲಹರಣ ಮಾಡೋದು, ಏನನ್ನು ಮಾಡ್ಲಿಕ್ಕೆ ಅಸಾಧ್ಯ ಅಂತ ಅನ್ಕೊಳ್ಳುವಂತ ಸಂದರ್ಭದಲ್ಲಿ ಇದೆಲ್ಲ ಆಗುತ್ತೆ ಆಗುವಂತ ಸಂದರ್ಭ. ಈಗ ಪ್ರೆಸೆಂಟ್ ವ್ಯೂ ಆಫ್ ಇಲ್ನೆಸ್ ಅಂತ ನಾವು ಇವಾಗ ಮಾಡರ್ನೈಸೇಷನ್ ಅಲ್ಲಿ ನೋಡುವಾಗ ನಮ್ ಫೋಕಸ್ ಕ್ಯೂರ್ ಮೇಲೆ ಇತ್ತು. ಇದೆಲ್ಲ ನಾವು ನೋಡುವಾಗ ಇವಾಗ ನಮ್ದು ಪ್ರೆಸೆಂಟ್ ಟ್ರಾಜೆಕ್ಟರಿ ಅಂತ ಇರ್ತದೆ. ಅಂದ್ರೆ ಒಬ್ರು ವ್ಯಕ್ತಿ ಒಂದು ಕಾಯಿಲೆಯನ್ನ ಮುಂದೆ ಹೋಗ್ತಾ ಇದೆ, ಗುಣ ಆಗ್ತಾ ಇಲ್ಲ ಅಂತ ಇದ್ರೆ ನಮ್ಗೆ ಮೊದಲೇ ಲೈಫ್ ಲಿಮಿಟಿಂಗ್ ಇಲ್ನೆಸ್ ಅಂತ ಗೊತ್ತಿರ್ತದೆ. ಇವಾಗ ನಾವು ಅಪ್ರೋಚ್ ಹೆಂಗಂದ್ರೆ ಪ್ಯಾಲಿಯೇಟಿವ್ ಕೇರ್ ಬಿಗಿನಿಂಗ್ ಅಲ್ಲೇ ನಾವು ರೆಫರ್ ಮಾಡಿದ್ರೆ ಅವರು ಸಪೋರ್ಟಿವ್ ಕೇರ್ ಅಂದ್ರೆ ತೊಂದರೆಗಳನ್ನ ಬೇರೆ ಇಶ್ಯೂಗಳನ್ನ ನಾವು ನೋಡ್ಕೊಂತಾ ಹೋಗ್ಬಹುದು. ಡಾಕ್ಟರ್ ಕಾಯಿಲೆಗಳು ನೋಡ್ತಾ ಹೋಗುವಾಗ ನಾವು ಅವರು ಬೇರೆ ವಿಚಾರಗಳನ್ನು ನಾವು ನೋಡ್ಕೊಂತಾ ಮುಂದೆ ಹೋಗ್ಬಹುದು. ಯಾವಾಗ ನೋವು ಈ ಕಾಯಿಲೆ ಗುಣ ಆಗೋದಿಲ್ಲ ಅವಾಗ ಪ್ಯಾಲಿಯೇಟಿವ್ ಕೇರ್ ಸ್ಪೆಕ್ಟ್ರಮ್ ಅಂದ್ರೆ ಜಾಸ್ತಿಯಾಗಿ ಬರ್ತದೆ. ಅಂದ್ರೆ ಅವರು ನೋವಿಲ್ಲದೆ, ತೊಂದರೆ ಇಲ್ಲದೆ, ಉಪ್ಸ ಇಲ್ಲದೆ ಕೊನೆವರೆಗೂ, ಕೊನೆ ಆಗಿದ್ಮೇಲೆನೂ ನೋಡ್ಬೇಕು ಅಂತ ಇದು ಒಂದು ಸ್ಪೆಷಲೈಸೇಷನ್. ಓಕೆ, ಈಗ ಪ್ಯಾಲಿಯೇಟಿವ್ ಕೇರ್ ಮಾಡಿದ್ರೆ ಏನ್ ಆಗಬಹುದು ಅನ್ನೋ ಒಂದು ಪ್ರಶ್ನೆ ಬಂದಾಗ, ಸೊ ಪ್ಯಾಲಿಯೇಟಿವ್ ಕೇರ್ ಮಾಡಲ್ಲ ಅಂದ್ರೆ ಒಂದು ಕಾನ್ಸೆಪ್ಟ್ ಅಂತ ಡಿಫೈನ್ ಮಾಡಿದ್ದಾರೆ, ಟೋಟಲ್ ಸಫರಿಂಗ್ ಅಂತ. ಇವಾಗ ಒಂದು ಕಾಯಿಲೆ ಪ್ರೋಗ್ರೆಸ್ ಆಗಿ ಬರ್ತಾ ಇದೆ, ಜಾಸ್ತಿ ಆಗಿ ಬರ್ತಾ ಇದೆ, ಅಡ್ವಾನ್ಸ್ ಆಗಿದೆ. ಸೊ ಇವಾಗ ಟೋಟಲ್ ಸಫರಿಂಗ್ ಅಂತ ಆಗುತ್ತೆ. ಅಂದ್ರೆ ಲೈಫ್ ಮೇಲೆ ಇಂಟ್ರೆಸ್ಟ್ ಬರಲ್ಲ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಮಾನಸಿಕವಾಗಿ ವಿಡ್ರಾ ಮಾಡ್ತಾರೆ, ಐಸೋಲೇಷನ್ ಆಗುತ್ತೆ, ಲೋನ್ಲಿನೆಸ್ ಆಗುತ್ತೆ, ಹೋಪ್ಲೆಸ್ ಆಗ್ತಾರೆ, ಎಲ್ಲ ಈ ಪ್ರಾಬ್ಲಮ್ಸ್ ಗಳೆಲ್ಲ ಬರ್ಬೋದು. ಕೆಲವರು ಸೂಸೈಡ್ ಅಟೆಂಪ್ಟ್ಸ್ ಮಾಡ್ಲಿಕ್ಕೆ ತಯಾರಾಗ, ಯಾಕಂದ್ರೆ ನೋವು ತಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಈಗ ಕೊನೆಯದಾಗಿ ಇದು ಎಲ್ಲ ಈಗ ಒಂದು ಪ್ಯಾಲಿಯೇಟಿವ್ ಎಲ್ಲಿ ಅವೈಲೇಬಲ್ ಕೊನೆಯದಾಗಿ ಒಂದು ಹೌದು ಪ್ಯಾಲಿಯೇಟಿವ್ ಕೇರ್ ಯಾರು ತಗೊಳ್ಬಹುದು ಅಂತ ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಇಲ್ಲ ಎಂಡ್ ಸ್ಟೇಜ್ ಡಿಸೀಸ್ ಅಂತ ಇರುತ್ತೆ, HIV ಪೇಷಂಟ್ಸ್ ತಗೊಳ್ಬಹುದು. ಇದು ಪ್ಯಾಲಿಯೇಟಿವ್ ಕೇರ್ ಹಾಸ್ಪಿಟಲ್ ಅಲ್ಲಿ ಅವೈಲ್ ಮಾಡಬಹುದು. ಇವಾಗ ನಾವು AJ ಹಾಸ್ಪಿಟಲ್ ಅಲ್ಲಿ ನಮ್ದೊಂದು ಡಿಪಾರ್ಟ್ಮೆಂಟ್ ಇದೆ, ಸಪೋರ್ಟಿವ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ಅಂತ ಸಪರೇಟ್ ಇದೆ. ಸೊ ಅದು ದೊಡ್ಡ ಟೀಮೂ ಇದೆ ಅದ್ರ ಜೊತೆ, ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಇರ್ಬೋದು. ಸೊ ಇದು ನಾವು ಹಾಸ್ಪಿಟಲ್ ಅಲ್ಲಿ ಕೊಡ್ಬೋದು, ಇನ್ ಪೇಷಂಟ್ ಆಗಿ ಕೊಡ್ಬೋದು, ಇಲ್ಲ ಡೇ ಕೇರ್ ಫೆಸಿಲಿಟಿ ಅಂತ ಇರುತ್ತೆ. ಅಂದ್ರೆ ಬೆಳಗ್ಗೆ ಬಂದು ಒಂದು ಮೆಡಿಸಿನ್ಸ್ ಕೊಟ್ಟು ಆಮೇಲೆ ಪ್ಲಾನ್ ಮಾಡಿ ಹೋಗ್ಬೋದು, ಇಲ್ಲ ಹೋಮ್ ಕೇರ್ ಮಾಡ್ಬೋದು. ಇವಾಗ ನಮ್ಮ ಹಾಸ್ಪಿಟಲ್ 20 ಕಿಲೋಮೀಟರ್ಸ್ ಒಳಗಡೆ ಹೋಮ್ ಕೇರ್ ಮಾಡ್ತೀವಿ. ಎಲ್ಡರ್ಲಿ ಕೇರ್, ಆಮೇಲೆ ಕ್ರಾನಿಕ್ ಕ್ಯಾನ್ಸರ್ ಪೇನ್ ಕೇರ್ ಅದೆಲ್ಲ ನಾವು ಹೋಮ್ ಕೇರ್ ಅಲ್ಲಿ ನಿವಾರಣೆ ಮಾಡ್ತಾ ಇದ್ದೀವಿ. ಇದುವರೆಗೂ ಹಲವಾರು ವಿಚಾರಗಳನ್ನು, ಅಂದರೆ ಇದು ಆರೈಕೆ ಮತ್ತು ಆಹಾರಕ್ಕೆ, ಇದು ಏನು ಈಗಿನ ಆಧುನಿಕ ಪದ್ಧತಿಗಳ ಬಗ್ಗೆ ಆಗಿರ್ಬೋದು, ಉಪಶಮನಕಾರಿ ಎಲ್ಲಿಯೂ ಅಂದರೆ ಹಿಂದೆ ಎಲ್ಲ ಕ್ರಿಸ್ತ ಪೂರ್ವದಲ್ಲಿ ಈ ಒಂದು ಪ್ಯಾಲಿಯೇಟಿವ್ ಕೇರ್ ಪದ್ಧತಿ ಇದ್ದದ್ದು, ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ವೃತ್ತಿಯಾಗಿ ಬದಲಾಗಿರುವಂಥದ್ದು. ಹಾಗಾಗಿ ಇದುವರೆಗೂ ಈ ಉಪಶಮನಕಾರಿ ಪದ್ಧತಿಯ ಕುರಿತಾಗಿ ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಮಾತನಾಡಿದಂತಹ ಡಾಕ್ಟರ್ ನವೀನ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು ಸರ್. ನಮಸ್ಕಾರ. ಹಲೋ AJ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಷಯಗಳನ್ನು, ಯಾವುದರ ಕಾಯಿಲೆ ಬಗ್ಗೆ ಆಗಿರಬಹುದು, ಏನು ಚಿಕಿತ್ಸಾ ವಿಧಾನಗಳಿದೆ ಅದರ ಬಗ್ಗೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ವಂದನೆಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.